ಒಳ್ಳೆ ರೆಡ್ ಕಲರ್ ಬಂದಿದೆ. ಈಗ ನೀವು ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ದೀರಿ ಅಂದರೆ ಗೊತ್ತಾಗಲ್ಲ. ಅಂದರೆ ನೋಡುವಾಗ ಇಮಿಡಿಯೇಟ್ ಹೌದು ಈ ಕಡಲೆಬೇಳೆ ವಡೆ ಥರ ಆ ರೀತಿಯಾಗಿ ಬರುತ್ತೆ. ಒಂದು ರೀತಿ ಕಟ್ಲೆಟ್ ಆಗಿ ಕಾಣೋದಿಲ್ವಾ? ಹಾಂ ಎಸ್ ಮೇಡಮ್. ಈಗ ಯಾವ ರೆಸಿಪಿ? ಮುಲ್ಲಂಗಿ ವಡೆ. ಮೂಲಂಗಿ ವಡೆ. ಮೂಲಂಗಿ ಅಂದರೆ ಎಲ್ಲ ಸ್ವಲ್ಪ ಮೂಗು ಮುರಿಯೋದು ಜಾಸ್ತಿ ಅಲ್ವಾ? ಅದೇ ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆರೋಗ್ಯಕ್ಕೆ ಒಳ್ಳೇದು ಅದೇ ಇಲ್ಲ. ಆರೋಗ್ಯಕ್ಕೆ ಯಾವುದೆಲ್ಲ ಒಳ್ಳೇದು ಅದೆಲ್ಲ ಸ್ವಲ್ಪ ಮೂಗು ಮುರಿಯುವಂಥದ್ದೇ ಇರುತ್ತೆ. ಮೂಲಂಗಿ ಮತ್ತು ಹಾಗಲಕಾಯಿ ಇದೆಲ್ಲ ಆರೋಗ್ಯಕ್ಕೆ ತುಂಬ ಉತ್ತಮ. ಬಟ್ ಟೇಸ್ಟಲ್ಲಿ ಬೇಡ 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 ಅಂತ ಹೇಳುವಂಥದ್ದು. ಸೊ ಈಗ ಮೂಲಂಗಿಯಿಂದ ವಡೆ ಮಾಡ್ತಿದ್ದೀರಿ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡುವ. ಒಂದು ಬಾಣಲಿ ಕೊಡಿ. ಇದಾ ಸಾಕಾ? ಸಾಕು. ಏನು ಮಾಡ್ಲಿಕ್ಕೆ ಈಗ? ಅದು ಮೂಲಂಗಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು. ಓ ಅದು ವಡೆ ಅಂದರೆ ನಾನು ಬರೀ ಡೈರೆಕ್ಟ್ ಡೀಪ್ ಫ್ರೈ ಇಲ್ಲ ಕೆಲಸ ಉಂಟು ಸ್ವಲ್ಪ. ಹಾಂ ಏನು ಆಯಿಲ್ ಏನಾದರೂ ಹಾಕಬೇಕಾ? ಬೇಡ. ಸೊ ಇದು ತುರ್ಕೊಂಡೇ ಮಾಡುವಂಥದ್ದಾ? ತುರಿದು ಮಾಡಿದರೆ ಒಳ್ಳೆಯದು, ಬಾಯಿಗೆ ಸ್ವಲ್ಪ ಸ್ವಲ್ಪ ಸಿಗ್ತದಲ್ಲ. ಸೊ ವಡೆ ಅಂತ ತಕ್ಷಣ ನಾನು ಅಂದ್ಕೊಂಡೆ ಯೂಶ್ವಲಿ ಮೂಲಂಗಿ ಇರುತ್ತೆ, ಸಣ್ಣ ಕಟ್ ಮಾಡಿರ್ತೀರಿ, ಎಲ್ಲ ಕಡಲೆ ಹಿಟ್ಟು ಅದೆಲ್ಲ ಹಾಕಿ. ಇದು ಕಡಲೆ ಹಿಟ್ಟಲ್ಲ, ಅಕ್ಕಿ ಹಿಟ್ಟು ಹಾಕಿ ಮಾಡೋದು. ಹಾಂ ಇದರಲ್ಲಿ ಇದೇ ಹಿಟ್ಟಲ್ಲಿ ರೊಟ್ಟಿ ಸಹ ಮಾಡ್ಬೋದು. ಈಗ ನೀವು ಮಾಡ್ತಾ ಇರುವಂಥ ಅದೇ ಹಿಟ್ಟನ್ನು ಒಂದು ಬಾಳೆ ಎಲೆಯಲ್ಲಿ ಇಲ್ಲದ್ರೆ ಬಟರ್ ಪೇಪರಲ್ಲಿ ತೆಳು ಇದು ಮಾಡಿ ಕಾವಲಿಗೆ ಹಾಕಿದರೆ ಆಯ್ತು. ಹಾಂ ಹಾಂ ಹಾಂ. ಓ ಇದು ಬೈ ಒನ್ ಗೆಟ್ ಫ್ರೀ, ಗೆಟ್ ಒನ್ ಫ್ರೀ ಥರ. ನಿಮಗೆ ಆಯಿಲಲ್ಲಿ ಬೇಡ ಅಂದರೆ ರೊಟ್ಟಿ ಮಾಡಿ ತಿನ್ಬೋದು. ನೈಸ್. ನನಗೆ ಮಕ್ಕಳಿಗೆ ಕೊಡುವುದಾದರೆ ಕಾಯಿ ಮೆಣಸೆಲ್ಲ ಹಾಕುದು, ಮೆಣಸಿನ ಹುಡಿ ಹಾಕಿದರೆ ಆಯಿತು ಖಾರಕ್ಕೆ. ಸೊ ಬೆಳಗ್ಗೆ ರೊಟ್ಟಿ, ಹಿಟ್ಟು ಉಳಿದ್ರೆ ಸಂಜೆ ವಡೆ, ಟೀಕೆ ವಡೆ ಅಲ್ವಾ? ಇದು ಹೇಗೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋದು? ಸ್ವಲ್ಪ ಹುರಿದು ಮತ್ತೆ ಬೇಯಿಸಬೇಕು ನೀರು ಹಾಕಿ ಸ್ವಲ್ಪ. ಹಾಂ ಹಾಂ, ಹುರಿದು ಮತ್ತೆ ಪುನಃ ಬೇಯಿಸ್ಕೊಳ್ಳೋದಾ? ಸ್ವಲ್ಪ ಬೇಯಬೇಕು. ಇದೀಗ ಈ ರೀತಿ ತುರಿ ಮಾಡಿರ್ತೀರಲ್ಲ ಅದರಲ್ಲೇ ಬೇಯಲ್ವಾ? ಬೇಯ್ತದೆ, ಆದ್ರೆ ಸಹ ಮತ್ತೆ ಇದು ಹಿಟ್ಟೆಲ್ಲ ಹಾಕ್ಲಿಕ್ಕೆ ಉಂಟಲ್ಲ, ಅದು ನೀರು ಸ್ವಲ್ಪ ಬಿಸಿ ಆಗಬೇಕಲ್ಲ, ಸ್ವಲ್ಪ ನೀರು ಹಾಕಿ ಹಾಕ್ಲಾ? ಸ್ವಲ್ಪ ಹಾಕಿ ಸಾಕು. ಅದು ಆಲ್ರೆಡಿ ಅದರದ್ದು ನೀರು ಬಿಟ್ಕೊಳುತ್ತಲ್ಲ, ಬಿಟ್ಕೊಳ್ತೇವೆ. ನೀರೆಲ್ಲ ಬೇಕಾ? ಹುಡಿ ಹಾಕ್ಬೇಕಲ್ಲ, ಅದಕ್ಕೆ ಸೆಟ್ ಆಗಬೇಕಲ್ಲ. ಓಕೆ ಓಕೆ ಓಕೆ. ಲಿಡ್ ಮುಚ್ಚಿ ಅದರಲ್ಲಿ ಬೆಂದ ನಂತರವೇ ಅದಕ್ಕೆಲ್ಲ ಹಾಕಿ ಮಾಡಬೇಕು. ಲಿಡ್ ತೆಗಿತೇನೆ ಈಗ. ಇದಕ್ಕೆ ಈರುಳ್ಳಿ, ಸ್ವಲ್ಪ ಹಸಿಮೆಣಸು, ಖಾರಕ್ಕೆ ತಕ್ಕ ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ನೀವು ತುರಿ ಹಾಕಿದ್ರಲ್ಲ ಅದನ್ನು ಉಪ್ಪಲ್ಲಿ ಏನಾದರೂ ಹಾಕಿ? ಇಲ್ಲ 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 ಇಲ್ಲ, ಹಾಗೆ ತುರಿದು ತಂದದ್ದು, ತೊಳೆದು. ಸ್ವಲ್ಪ ಉಪ್ಪು ಎಷ್ಟು ಬೇಕು ಅಷ್ಟು. ಈಗ ಅದಕ್ಕೆ ಹಿಟ್ಟು ಹಾಕುವ, ಅಕ್ಕಿ ಹಿಟ್ಟು. ಇದಕ್ಕೆ ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೊಳ್ಬೋದಾ? ಸೇರ್ಕೊಳ್ಬೋದು. ಸ್ವಲ್ಪ ಸಿಮ್ಮಲ್ಲಿ ಮುಚ್ಚಿಡುವ, ಒಂದು 2 ನಿಮಿಷ ಅಷ್ಟು. ಆ ರೀತಿ ಅಷ್ಟು ಸ್ವಲ್ಪ ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಮತ್ತೆ ಅದನ್ನು ಮಾಡಲಿಕ್ಕೆ ನಾದಲಿಕ್ಕೆ ಉಂಟು. ಸೊ ಇದು ಇಷ್ಟೇ ಹದ ರೊಟ್ಟಿ ತಟ್ಟೋದಕ್ಕೂ ಕೂಡ? 2 ಒಂದೇ ಅದ, ಸೇಮ್ ಒಂದೇ ರೀತಿ ಸಾಕು. ಈಗ ಗ್ಯಾಸ್ ಆಫ್ ಮಾಡುವ. ಒಂದು ಪ್ಲೇಟಿಗೆ ಹಾಕಿ ಚಂದ ಮ್ಯಾಶ್ ಮಾಡಬೇಕು. ಹಾಕಿ ಸ್ವಲ್ಪ ತಣ್ಣಗಾಗಲಿ, ಇಲ್ಲಾದರೆ ಅದು ಕೈ ಇಡ್ಲಿಕ್ಕೆ. ತಣ್ಣಗಾದ ನಂತರ ಅದನ್ನು ನಾವು ಸ್ವಲ್ಪ ತಣ್ಣಗಾದರೆ. ಈಗ ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ತೇನೆ. ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ಕರಿ ಎಳ್ಳಿದ್ರೆ ಸಾಕ್ತದೆ, ಬಿಳಿ ಎಳ್ಳಿದ್ರೆ ಸಹ ಆಗ್ತದೆ, ಯಾವ ಸಹ ಆಗ್ತದೆ.
ಹ್ಞೂ ಹ್ಞೂ ಮತ್ತು ಸ್ವಲ್ಪ ಜೀರಿಗೆ. ಓಕೆ, ಎರಡು ಕೂಡ ಹಸಿಯೇ? ಹಾಂ, ಹಸಿ ಎಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಈಗ ಎಣ್ಣೆ ಇಡ್ಬೋದು. ನಾವು ಇದು ಮಾಡುವಾಗ ಎಣ್ಣೆ ಕಾಯ್ತದಲ್ಲ. ಹ್ಞೂ. ಸೊ ಆಗಲೇ ಹೇಳಿದಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಲ್ಲ? ಸ್ವಲ್ಪ ಹಾಕಿ ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಹಾಗೆ ವಡೆ ಹಾಕಿ ತಟ್ಟಿಬೇಕು. ಇಷ್ಟು ದಪ್ಪ ಇದ್ದರೆ ಸ್ವಲ್ಪ. ಈಗ ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಬೋದು. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಳ್ಳೆಯದು. ಅನ್ನದ ಜೊತೆಗೆ ಏನಾದರೂ ಚೆನ್ನಾಗಿರುತ್ತಾ? ನನಗೆ ಅಷ್ಟು ಖಾರ ಇರೋದಿಲ್ಲಲ್ಲ. ಬಟ್ ಇಷ್ಟು ದಪ್ಪ ಇಟ್ಕೊಳ್ಬೇಕಾ ಅಥವಾ ಏನು ಅಂದರೆ? ಅದು ಒಮ್ಮೊಮ್ಮೆ ಬಿಡ್ತದಲ್ಲ ಎಣ್ಣೆಯಲ್ಲಿ. ಹಾಂ ಹಾಂ ಹಾಂ. ಎಣ್ಣೆ ಕಾದಿದೆ, ಹಾಕ್ಪ ಈಗ ಒಂದೊಂದೇ. ಓಕೆ. ಸ್ವಲ್ಪ ಹೊತ್ತು ಕಾಯಿಲೆ ಆಮೇಲೆ ಕೂಡಲೇ ತಕ್ಷಣವೇ ಅದಕ್ಕೆ ಕೈ ಹಾಕೋದು. ಸ್ವಲ್ಪ ಸಿಮ್ ಒಳಗೆ ಕಾಯಬೇಕಲ್ಲ. ಈಗ ರೊಟ್ಟಿಗಾದರೆ ಇನ್ನೂ ಸ್ವಲ್ಪ ತೆಳು ಮಾಡಿದರೆ ಬೆಟರ? ಅಲ್ಲ, ಅದು ನೀರು ಕೈ ಮಾಡಿ ಮಾಡಿ ತಳ್ಳಗೆ ಲಟ್ಟಿದ್ರೆ ಆಯಿತು ಕೈಯಲ್ಲಿ. ಕೆಂಪಗಾಗಬೇಕು. ಕೆಂಪಕ್ಕಾಗೋವರೆಗೂ ಕಾಯಿಸ್ಬೇಕು. ಇದಕ್ಕೆ ಸಾಸ್ ಬೆಟರ್, ಚಟ್ನಿಯ? ಸಾಸ್ ಒಳ್ಳೆ ಆಗ್ತದೆ. ಸಾಸ್ ಬರುತ್ತೆ. ಇದು ಕೆಂಪದಾಗಿದೆ, ಇನ್ನು ತೆಗಿಯುವ, ಗ್ಯಾಸ್ ಆಫ್ ಮಾಡುವ. ಓಕೆ, ತೆಗಿ. ಒಳ್ಳೆ ರೆಡ್ ಕಲರ್ ಬಂದಿದೆ. ಈಗ ನೀವು ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ದೀರಿ ಅಂದರೆ ಗೊತ್ತಾಗಲ್ಲ. ಅಂದರೆ ನೋಡುವಾಗ ಇಮಿಡಿಯೇಟ್ ಹೌದು ಈ ಕಡಲೆಬೇಳೆ ವಡೆ ಥರ ಆ ರೀತಿಯಾಗಿ ಬರುತ್ತೆ. ಒಂದು ರೀತಿ ಕಟ್ಲೆಟ್ ಆಗಿ ಕಾಣೋದಿಲ್ವಾ? ಹಾಂ, ನೈಸ್. ಬಿಸಿ ಬಿಸಿಯಾದ ಮುಲ್ಲಂಗಿ ವಡೆ ರೆಡಿ, ತಿಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಹೇಳಿದ ಹಾಗೆ ಅದೇ ರೀತಿ ಪ್ಯಾಟೀಸ್ ಥರನೇ ಬಂದಿದೆ. ಸೂಪರ್. ಸೊ ಬಿಸಿ ಬಿಸಿಯಾದಂಥ ಮೂಲಂಗಿ ವಡೆ, ಮೂಲಂಗಿ ಸಾಂಬಾರ್, ಪರೋಟ, ರೊಟ್ಟಿ ಎಲ್ಲವೂ ಕೂಡ ತಿಂದಿರ್ಬೋದು. ಬಟ್ ಇದು ವಡೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮೂಲಂಗಿ ವಡೆ ತಯಾರಿಸುವ ವಿಧಾನ: ಮೊದಲಿಗೆ ಮೂಲಂಗಿ ತುರಿಯನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಂತರ ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ನಂತರ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಂಡು 2 ನಿಮಿಷ ನೆನೆಯಲು ಇಡಿ. ಸ್ವಲ್ಪ ತಣ್ಣಗಾದ ನಂತರ ಹಿಟ್ಟನ್ನು ನಾದಿಕೊಂಡು ಚಿಕ್ಕ ಉಂಡೆ ಮಾಡಿ ತಟ್ಟಿಕೊಳ್ಳಿ. ಬಳಿಕ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಮೂಲಂಗಿ ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ಕ್ಯಾಪ್ಸಿಕಮ್ ಸಬ್ಜಿ ಆ್ಯಂಡ್ ಮೂಲಂಗಿ ವಡೆ, ಐ ಗೆಸ್ ಕ್ಯಾಪ್ಸಿಕಮ್ ಸಬ್ಜಿ ತುಂಬ ಬಿಸಿ ಇದೆ. ತಗೊಳ್ಳಿ. ಕ್ರಿಸ್ಪಿಯಾಗಿಯೇ ಇದೆ. ಚಪಾತಿ ಪೂರಿಗೆ ಒಳ್ಳೆ ಕಾಂಬಿನೇಷನ್. ಅನ್ನದ ಜೊತೆಗೆ ಬಟ್ ಇದು ಬಹುಶಃ ಇದಕ್ಕೇನೆ ಚೆನ್ನ. ಅನ್ನ, ಪೂರಿ, ಚಪಾತಿ, ದೋಸೆ, ರೊಟ್ಟಿ ಇದ್ರ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ನೋಡ. ಕಟ್ ಮಾಡಿ. ವಾ, ಕ್ರಿಸ್ಪ್, ಒಳ್ಳೆ ಕ್ರಿಸ್ಪಿ, ಬಿಸಿ ಬಿಸಿಯಾಗಿದೆ. ಸೊ ಕ್ರಿಸ್ಪಿ ಔಟ್ಸೈಡ್, ಒಳಗೆ ಸಾಫ್ಟ್ ಇನ್ಸೈಡ್. ತೀರಾ ಬಿಸಿ ಇದೆ. ತಗೊಳ್ಳಿ ಮೇಡಮ್. ಟೆಕ್ಸ್ಚರ್ಸ್ ಕರೆಕ್ಟ್ ಕಾಣ್ತಾ ಇದೆ ಇದ್ರದ್ದು, ಮೂಲಂಗಿದು. ನಿಮ್ಮ ಆ ಮೆಥಡ್ ತುಂಬ ಇಷ್ಟ ಆಯಿತು ನೋಡಿ, ಅದರಿಂದಾಗಿ ಈ ಟೆಕ್ಸ್ಚರ್ ಬಂದಿದೆ.
ಮುಲ್ಲಂಗಿ ಅಂತ ಗೊತ್ತಾಗೋದಿಲ್ಲ. ಗೊತ್ತಾಗ್ತದಾ? ಯಾವುದ್ರು ವಡೆ ಮಾಡಿದ್ದೀರಿ ಅಂತಲೇ ಗೊತ್ತಾಗಲ್ಲ. ಹೌದು. ಬಟ್ ಟೇಸ್ಟ್ ಚೆನ್ನಾಗಿದೆ. ಸಂಜೆ ಟೀ ಟೈಮ್ಗೆ ಬೆಸ್ಟ್. ಒಳ್ಳೆ ಕ್ರಿಸ್ಪಿ ಈ ಕಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದ್ರೆ ಈ ರೀತಿ ನೀವು ಕ್ರಿಸ್ಪಿ ವಡೆ ಮಾಡಿಕೊಡ್ತಾ ಇದ್ರೆ ಎಲ್ಲ ಖಾಲಿ ಆಗುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಅಂದರೆ ಮೂಲಂಗಿ ಹೆಚ್ಚಾಗಿ ತಿನ್ನಲ್ಲ, ಅವ್ರಿಗೆ ಈ ರೀತಿಯಾಗಿ ತಿನ್ನಿಸ್ಬೋದು. ವೆರಿ ಟೇಸ್ಟಿ. ಯೂಶ್ವಲಿ ಮೈದಾ ಎಲ್ಲ ಹಾಕಿ ಮಾಡ್ತಾರೆ, ಒಳ್ಳೆದಲ್ಲ. ನೀವು ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ದೀರಿ, ತುಂಬ ಚೆನ್ನಾಗಿ ಬಂದಿದೆ. ಬಹುಶಃ ಅನ್ನದಿಂದ ಕೂಡ ಈ ರೀತಿಯಾಗಿ ಮಾಡ್ಬೋದು. ಅಕ್ಕಿ ಹಿಟ್ಟಿಂದ ಮಾಡ್ಲಿಕ್ಕಾಗುತ್ತೆ ಅಂದರೆ ಅನ್ನದಿಂದ ಕೂಡ ಮಾಡ್ಬೋದು, ಸ್ವಲ್ಪ ಹಾಕಿ ಮಾಡ್ಬೋದು. ಸೂಪರ್ ಮೇಡಮ್, ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಸ್ವಲ್ಪ ಇನೋವೇಟಿವ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಮಿಡಿಯೇಟ್ಗೆ ಇದನ್ನೆಲ್ಲ ತೋಚೋದಿಲ್ಲ. ಬಟ್ ನೀವು ಹೇಳಿದ್ರಿ ರೊಟ್ಟಿನೂ ಮಾಡ್ಬೋದು, ವಡೆನೂ ಮಾಡ್ಬೋದು ಅಂತ. ಸೊ ತುಂಬ ಚೆನ್ನಾಗಿದೆ. ಪಕೋಡ ಥರಸು ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ವೆರಿ ನೈಸ್, ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಡೆಲಾ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಡಬಲ್ ಸ್ಟಾರ್ ಕುಚ್ಚಲಕ್ಕಿ, ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್. ಸಂಜೆ ಹೊತ್ತಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ಟೀ ಜೊತೆಗೆ ತಿನ್ನೋದಕ್ಕೆ ಸೂಪರ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.